ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವಿರುದ್ಧ ಅವಮಾನಕಾರಿ ಹೇಳಿಕೆ ನೀಡಿದ ಆರೋಪದ ಹಿನ್ನೆಲೆಯಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ ವಿರುದ್ಧ ದೂರು ದಾಖಲಾಗಿದೆ. ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿರುವ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖ ಕಾರ್ಯದರ್ಶಿ ಅವಿನಾಶ್ ಪುರುಷರಕಟ್ಟೆ ಮಿಥುನ್ ರೈ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಯೋಗಿ ಆದಿತ್ಯನಾಥ್ ಹಿಂದೂ ಧರ್ಮದ ಹಾಗೂ ನಾಥ ಪಂಥದ ಗುರುವಾಗಿದ್ದು ಸ್ವಾಮೀಜಿ ಸ್ಥಾನದಲ್ಲಿರುವ ಅವರ ವಿರುದ್ಧ ಮಿಥುನ್ ರೈ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಹಿಂದೂ ಧರ್ಮದ ಅನುಯಾಯಿಗಳ ಭಾವನೆಗೆ ಧಕ್ಕೆಯಾಗಿದೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ಪ್ರತಿಭಟನೆ ಯೋಗಿ ಅಯೋಗ್ಯ ಆದಿತ್ಯನಾಥ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆದಿಪ್ಪಾಡು ಏನೇ ಆದಿಪ್ಪಾಡು ಕರ್ನಾಟಕ ಮಿನಿ ಕಾರ್ತಿ ಎಂದಂಡ ದಕ್ಷಿಣ ಕನ್ನಡ ಜಿಲ್ಲೆದ ಪವಿತ್ರ ಮಣ್ಣಿಗೆ ಕಾರ್ತಿ ಎಂದಂಡ ఆయన ಮುಖಕ್ಕೆ ಕಪ್ಪು ಬಣ್ಣ ಬಾರಿದು ಮಸಿ ಪೂಜಿತು ఆయన ಪಿರಾಕರ ಕೆಲಸ ಕಾರ್ಯ ಈ ಯೂತ್ ಕಾಂಗ್ರೆಸ್ ನ ಕಾರ್ಯಕರ್ತರು ಮಲ್ಪೆ ಬಂದ್ಪುರಿಚಿನ ಪಾತ್ರ ಬಂಡ ಯೋಗಿ ಅಯೋಗ್ಯ ಆದಿತ್ಯನಾಥ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆದಿಪ್ಪಾಡು ಏನೇ ಆದಿಪ್ಪಾಡು ಕರ್ನಾಟಕ ಮಿನಿ ಕಾರ್ತಿ ಎಂದಂಡ ದಕ್ಷಿಣ ಕನ್ನಡ ಜಿಲ್ಲೆದ ಪವಿತ್ರ ಮಣ್ಣಿಗೆ ಕಾರ್ತಿ ಎಂದಂಡ ఆయన ಮುಖಕ್ಕೆ ಕಪ್ಪು ಬಣ್ಣ ಬಾರಿದು ಮಸಿ ಪೂಜಿತು ఆయన ಪಿರಾಕರ ಕೆಲಸ ಕಾರ್ಯ ಈ ಯೂತ್ ಕಾಂಗ್ರೆಸ್ ನ ಕಾರ್ಯಕರ್ತರು ಮಲ್ಪೆ ಬಂದ್ಪುರಿಚಿನ ಪಾತ್ರ